ಮತ್ತೆ ಯಾವ ಆರೋಪ ಆದಿತು? ಇದೆಂತದ್ದು ಕುಳಚಲಿ ಬಿದ್ದುಕೊಂಡದ್ದು? ಮಹಿಷಿಗಳಲ್ಲಿ ಇದೇ ಸರಿಯಾದಂತಹ ಆರೋಪ. ಯಾಕೆ ಅವುಗಳ ತಂಟೆಗೆ ಯಾರೂ ಹೋಗುವುದಿಲ್ಲ, ಅವು ಯಾರ ತಂಟೆಗೂ ಬರುವುದಿಲ್ಲ. ಹೀಗೆಂದಿಗಲೇ ಮಹಿಷಿ ರೂಪವನ್ನ ಅಂತೂ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನ ಆಚರಿಸಿದನಂತೆ. ಎಂದಿನಂತೆ ಇಂದು ಕೂಡ ನಾನು ತಪಸ್ಸನ್ನಾಚರಿಸ್ತಾ ಇದ್ದೆ. ನನ್ನ ತಪಸ್ಸಿಗೆ ವಿಘ್ನ ಉಂಟಾಯ್ತಲ್ಲ, ಏನೆಂಬುದನ್ನು ತಾನು ಶ್ರೇಷ್ಠ ಪುತ್ರನನ್ನು ಪಡೆಯಬೇಕು ಅಹಂಕಾರದಿಂದ ಹೆಮ್ಮೆಯ ರೂಪವನ್ನು ತಾಳಿ ತಪಸ್ಸನ್ನಾಚರಿಸ್ತಾ ಇದ್ದಾನೆ. ಇವನು ಬಿಡುವುದು ಇದು ನಮ್ಮ ತಪಸ್ಸನ್ನಾಚರಿಸ್ತಾ ಇದ್ದ. ಇದು ನಮ್ಮ ತಮ್ಮನಿ ಕುಲಕ್ಕೆ ಅಪಮಾನ. ಇದಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ಆಗಲೇಬೇಕು. ಇಡೀ ಶಾಪ ನಿನ್ನ ಉದರದಲ್ಲಿ ಜನಿಸುವುದು ಆಗಲಿ. ಅಷ್ಟು ಮಾತ್ರವಲ್ಲ, ಇದನ್ನು 3 ಮೂರ್ತಿಗಳಿಂದಲೂ ಪರಿಹರಿಸಲು ಅಸಾಧ್ಯವಾಗಲಿ. ಇನ್ನಿಲ್ಲಿ ನಿಲ್ಲುವುದಲ್ಲ, ಬೇರೆ ಕಡೆ ತಪಸ್ಸನ್ನು ಮುಂದೆ ಜಯ ಜಯ ಪಾಣೆ ರಮಣ ಜಯದು ಬ್ರಹ್ಮದೇವನೇ ವಾಣಿ ರಮಣನೇ ಒಲಿದು ಬಾ ತಂದಿ ಒಲಿದು ಬಾ ಒಲಿದು ಬಾ ಮಣಿಗೆ ಬಳಲೆ ಚಲಿತವೋ ನಾನು ರಾಗವು ಕೇಳೋ ಮನದೀನ ಬಂದ ಕಮಲದ ತಪಸ್ಸಿಗೆ ಮೆಚ್ಚಿ ಸತ್ಯಲೋಕದಿಂದ ಇಳಿದು ಬಂದವನಿದ್ದೆ. ಯಾಕಾಗಿ ನನ್ನನ್ನು ಪ್ರಸನ್ನೀಕರಿಸಿದೆ ಹೇಳಿಕೋ ಮಗಳೇ. ಕರುಣಾಚಾರ್ಯ ದೇವನೇ ಬಂದಿದೆ
ಇನ್ನು ಮುಂದಕ್ಕೆ ಉತ್ತಮ ವರನನ್ನು ನೋಡಿ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ವೀರನಾಗಿರಬೇಕು, ಧೀರನಾಗಿರಬೇಕು, ಶೂರನಾಗಿರಬೇಕು. ಅಷ್ಟು ಮಾತ್ರವಲ್ಲ, ಮನ್ಮಥ ಸ್ವರೂಪದಿಂದಿರಬೇಕು. ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ಆದರೆ ಹುಟ್ಟುವಂತ ಮಗ ಕೋಣನ ಶಿವನೇ ನಿಮ್ಮನ್ನು ಪ್ರತ್ಯಕ್ಷೀಕರಿಸಿಕೊಂಡೆ. ಆದರೆ ನೀವಾಡುವಂತಹ ಮಾತು, ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಕೋಣನಾಗಿ ಜನಿಸುತ್ತಾನೆ. ಹುಟ್ಟಿದಂತಹ ಮಗನನ್ನು ಹೇಗೆ ಎತ್ತಿ ಮುದ್ದಾಡಲಿ? ಹೇಗೆ ತಾನೆ ಇದೇ ಹಾಲನ್ನಾದನಿಗೆ ಉಣಿಸಲಿ? ಯಾವ ನಾಲಿಗೆಲಿ ಈ ವಿಚಾರನ ತಾಯಿಗೆ ಹೇಳಲಿ? ಈ ಶೋಣಿತಾಪುರದ ಜನರು ಎಲ್ಲರೂ ನನ್ನನ್ನು ಬೆರತೊಳಿಸಿ ಹೇಳುವುದಿಲ್ವೇ? ಕೋಣನ ತಾಯಿ ಎನ್ನುವ ಹಾಗೆ. ಇದಕ್ಕಿಂತ ನನಗೆ ಸಾವನ್ನು ಒದಗಿಸಬಹುದಲ್ವೇ ತಂದೆ? ಸಾವನ್ನು ಒದಗಿಸು. ಮತ್ತೇನು ಮಾಡಲಿ ಹೇಳಿ? ಈ ರೀತಿ ಆಗುವುದಕ್ಕೆ ಬಲವಾದಂತ ಕಾರಣ ಏನದು? ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸಿದವಳು ನೀನು. ನಿಜ. ಮುನಿಕುಲಕ್ಕೆ ಅಪಮಾನವಾಯಿತು ಎಂದು ತಿಳಿದಂತ ಮುನಿ ಸುಪಾರ್ಶಕ ನಿನಗೊಂದು ಶಾಪವನ್ನು ಕೊಟ್ಟನು. ಹೇಗೆ ತಂದೆ? ಯಾವ ರೂಪವನ್ನಂತೂ ನೀನು ತಪಸ್ಸನ್ನಾಚರಿಸ್ತಾ ಇದ್ದೀಯೋ ಆ ರೂಪವೇ ನಿನ್ನ ಉದರದಲ್ಲಿ ಮಗುವಾಗಿ ಹುಟ್ಟಲಿ ಎನ್ನುವ ಹಾಗೆ. ತಂದೆ, ಮೂರು ಮೂರ್ತಿಗಳು ನೀವೊಬ್ಬರು ತಾನೆ. ಶಾಪ ಕೊಟ್ಟದ್ದು ಕೇವಲ ಮುನಿಪದ್ಮ ತಾನೆ. ಇದಕ್ಕೆ ಪರಿಮಾರ್ಜನೆ ನಿಮ್ಮಲ್ಲಿಲ್ವೇ ಸ್ವಾಮಿ? ಬಹುಶಃ ಜ್ಞಾನಿಯಾದಂತ ಆತ ನೀನು ಈ ರೀತಿ ಕೇಳುತ್ತಿ ಅನ್ನೋದನ್ನು ಮೊದಲಾಗಿ ತರ್ಕಿಸಿದ್ದನೋ ಏನು? ಅದಕ್ಕಾಗಿ ಇನ್ನೊಂದು ವಾಕ್ಯವನ್ನು ಸೇರಿಸಿದ್ದಾನೆ. ಏನದು? ನಾನು ಕೊಟ್ಟಂತ ಶಾಪವನ್ನು ತ್ರಿಮೂರ್ತಿಗಳಿಂದಲೂ ಪರಿಹರಿಸುವುದಕ್ಕೆ ಸಾಧ್ಯವಾಗದೆ ಹೋಗಲಿ. ಹಾಗಾದರೆ ನನ್ನ ಗತಿ ಏನು ಸ್ವಾಮಿ? ಕ್ಷಣದೊಳಗಿದ ರೂಪವನ್ನು ಬೆಳಗಿಸಲಿ, ಕ್ಷಣದೊಳಗಿದ ರೂಪವನ್ನು